ಸೂಪರ್ ಸಿಂಗರ್. ಬಲೆ ಪದಪನ್ಲೆ ಬಾಲಿವುಡ್ ಸಿಂಗರ್ಸ್, ಸ್ಯಾಂಡಲ್ವುಡ್ ಸ್ಟಾರ್ಸ್ ಅವರೆಲ್ಲ ಹಾಡುವಾಗ ನಮಗೂ ಯಾವಾಗ ಅಪಾರ್ಚುನಿಟಿ ಸಿಗ್ತದೆ ಅಂತ ಅನಿಸ್ತಾ ಇತ್ತು. ಆದರೆ ಈಗ ಈ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಈ ಪರ್ಟಿಕ್ಯುಲರ್ ಸ್ಟುಡಿಯೋ ರೌಂಡಿಗೆ ಕಡಲ್ ಮೂವಿದು ಅಡಿಯೆ ಅಂತ ಸಾಂಗನ್ನು ಹಾಡ್ತಿದ್ದೇನೆ. ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಹಾಡಿ ಬಂದು ನಿಮಗೆ ಇಲ್ಲಿ ಹೇಳ್ತೇನೆ. ಆದರೂ ಸ್ವಲ್ಪ ನನಗೆ ನರ್ವಸ್ ಆಗ್ತಾ ಇದೆ. ಆದರೆ ಈ ಎಲ್ಲ ಕಾಂಪಿಟೇಷನಿಂದ ಎಕ್ಸ್ಪೀರಿಯೆನ್ಸನ್ನು ಹಿಡ್ಕೊಂಡು ನಾನು ಈ ಸ್ಟುಡಿಯೋಲಿ ಹಾಡ್ಲಿಕ್ಕೆ ಹೋಗ್ತಿದ್ದೆ. ಅಲ್ಲಿದ್ದ ಎಕ್ಸ್ಪೀರಿಯೆನ್ಸನ್ನು ನಾನು ಇಲ್ಲಿ ಬಂದುಬಿಟ್ಟು ನಾನು ಶೇರ್ ಮಾಡ್ತೀನಿ.
Aira, I think you deserve a huge round of applause. Excellent singing. Mistake, okay, one small two curves bananga pitching one is very minor stuff, but on the whole your texture was amazing. I know this the singer, original singer, this composing can be done only by A.R. Rahman, and it's very tricky composing. And I met the singer Messi Awards. He's come from abroad, Sri Raman. He sang the original, and he is tremendously amazing. You have done a great job. Nothing much to comment. I think anyhow, keep it going. Try to sing better, and definitely you got a very good future in films. ಎಸ್, ತುಂಬ ಖುಷಿ ಆಯಿತು ನನಗೆ ಈ ಸ್ಟುಡಿಯೋಲ್ಲಿ ಹಾಡಿ. ತುಂಬ ಡೂಸ್ ಆ್ಯಂಡ್ ಡೋಂಟ್ಸ್ ಸಹ ಹೇಳಿದರು. ಫಸ್ಟಿಗೆ ನಾನು ಫಸ್ಟಿಗೆ ಸ್ಟುಡಿಯೋ ಒಳಗೆ ಹೋಗೋಕ್ಕಿಂತ ಮುಂಚೆ ನನಗೆ ತುಂಬ ನರ್ವಸ್ ಆಗ್ತಿತ್ತು. ಆದಮೇಲೆ ಅಲ್ಲಿ ಪೊಸಿಷನ್ ತಗೊಂಡಾದಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು. 2 ಕಡೆಯಲ್ಲಿ ಪಿಚ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರು. ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದರು. ಹಾಗೂ ತುಂಬ ಒಳ್ಳೆ ವಾಯ್ಸ್ ಉಂಟು ಅಂತ ಸಹ ಹೇಳಿದರು. ಆ ಪ್ರಾಬ್ಲಮ್ಸನ್ನು ಓವರ್ಕಮ್ ಮಾಡಿ ಇನ್ನೂ ಚೆಂದವಾಗಿ ಹಾಡಿ ನಾನು ಪರ್ಫಾರ್ಮೆನ್ಸ್ ಕೊಡ್ತೇನೆ. जन्म जन्म से हमको प्यासे. Plus point, voice melody ತುಂಬಾ ಚೆನ್ನಾಗಿ ಕೇಳುತ್ತೆ, and excellent selection of song. ni sa ga ma pa ni sa re ga ri mitwa. ಅಲ್ಲಿ 2 ಕಡೆ ಸ್ವರಸ್ ಬೇರೆ ಇದೆ, ನಿನ್ನ ನೋಟೇಷನ್ ಬೇರೆ. संग मेरे गा super singer. ಬಲೆ ಪದ ಪನ್ಲೆ. ಹಲೋ, ನಾನು ನಿಹಾಲ್ ತಾವರು. ನನಗೆ ಸ್ಟುಡಿಯೋಲಿ ಹಾಡುವ ತುಂಬ ಅವಕಾಶಗಳು ಸಿಕ್ಕಿವೆ. ಆದರೆ ನಮ್ಮ ಸೂಪರ್ ಸಿಂಗರ್ಸಲ್ಲೂ ಇಲ್ಲಿವರೆಗೂ ಸ್ಟೇಜಲ್ಲಿ ತುಂಬ ಸಾಂಗ್ಸ್ಗಳನ್ನು ಹಾಡಿದ್ದೇನೆ. ಈಗ ಸ್ಟುಡಿಯೋ ರೌಂಡ್ ಮತ್ತು ಸ್ಟೇಜಲ್ಲಿ ತುಂಬ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಡೆಪ್ತ್ ಇರ್ಬೋದು, ತುಂಬ ಡಿಫ್ರೆನ್ಸಸ್ ಇರುತ್ತೆ. ಸ್ಟುಡಿಯೋ ರೌಂಡ್ ಅಂತ ಬಂದಾಗ ವಾಯ್ಸ್ ಮೇಲೆ ಕಂಟ್ರೋಲ್, ಡೆಪ್ತ್, ಡೈನಾಮಿಕ್ಸ್ ಇದೆಲ್ಲ ತುಂಬ ವಿಷಯಗಳ ಮೇಲೆ ಗಮನ ಕೊಡಬೇಕಾಗುತ್ತೆ. ನೋಡುವ ಏನಾಗುತ್ತೆ ಅಂತ. ನಾನು ನನ್ನ ಕಡೆಯಿಂದ 100% ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇವತ್ತು ಸೆಲೆಕ್ಟ್ ಮಾಡಿರುವಂಥ ಸಾಂಗ್ ಆನಂದ್ ಮಹಾಲ್ ಫಿಲ್ಮಿಂದ KJ ಯೇಸುದಾಸ್ ಸರ್ ಹಾಡಿರುವಂತಹ ನಿಸಗಮಪನಿ ಸರೆಗ ಆರೆ ಮಿಥುವ ಎಂಬ ಸಾಂಗನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. निसा गमा पानी सरगा आर मितवा. जन्म जन्म से हमको प्यासे संग मेरे गा सगमा पानी सरगा मितवा. जन्म जन्म से हमको प्यासे संग मेरे गा नि सगमा पानी सरगा.
सपना देखे मैंने खोए खोए नैना, मितवा मेरे याद भी सीख ले सपने देखना। सपना देखे मैंने खोए खोए नैना, मितवा मेरे याद भी सीख ले सपने देखना। निसा निदा प म ग रे सा, नि स ग म प नि स रे ग। आ रे मितवा जन्म जन्म से है हमको प्यासे, आ संग मेरे गा। नि स ग म प नि स रे ग। गहराइयाँ आजा कट जाए मेरी तन्हाइयाँ, जाने ना तू गम की गहराइयाँ। आजा कट जाए मेरी तन्हाइयाँ, भी जा बरसा दे प्रीत का सावन, बरसों के जलते मन की बुझ जाए अगन। भी जा बरसा दे प्रीत का सावन, बरसों के जलते मन की बुझ जाए अगन। रे सा नि द प म ग म ग रे सा, नि स ग म प नि स रे ग। रे मितवा जन्म जन्म से है हमको प्यासे, आ संग मेरे गा। नि स ग म प नि स रे ग। गपदा नि दा गपदा नि दा नि दा प गपदा नि दा। सा गा प धा ध नि सा ध नि प ध नि प ध नि ध नि प प नि प रे नि स गा सा नि स नि ध प ध नि ध ग म ग ग म रे सा, नि स ग म प नि स रे ग। रे मितवा जन्म जन्म से है हमको प्यासे, आ संग मेरे गा। नि स ग म प नि स रे ग। Nihal, very good singing. Of course, the plus point, voice, melody, ತುಂಬ ಚೆನ್ನಾಗಿ ಕೇಳುತ್ತೆ ಆ್ಯಂಡ್ ಎಕ್ಸಲೆಂಟ್ ಸೆಲೆಕ್ಷನ್ ಆಫ್ ಸಾಂಗ್. ಯೇಸುದಾಸ್ ಅವ್ರ ಹಾಡು ಸೌಂಡಿಂಗ್ ಗುಡ್ ಆ್ಯಕ್ಚುಲಿ. ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಿ ಅದು ಚೆನ್ನಾಗಿದೆ. ಸ್ವಲ್ಪ ಅಲ್ಲಲ್ಲಿ ಅಫ್ಕೋರ್ಸ್ ಸ್ವಲ್ಪ ಶ್ರುತಿ ಶಾರ್ಪ್ ಆಗಿತ್ತು, ಅದು ಬಿಟ್ಟರೆ ಆನ್ ದಿ ಹೋಲ್ ವೆರಿ ಗುಡ್. ಯಾಕಂದರೆ ಇಂಪ್ರೂವೈಸೇಷನ್ಗೆ ಹೇಳ್ತಾ ಇದ್ದೀನಿ. ಕ್ಲಾಸಿಕಲ್ ಐ ಥಿಂಕ್ ಸ್ವಲ್ಪ ಇನ್ನೂ ಕಲಿಬೇಕು ಅನಿಸುತ್ತೆ, ಕಾರಣ ಏನಿಲ್ಲ. ಸಿಂಗಿಂಗ್ ದಿಸ್ ವಾಸ್ ಪರ್ಫೆಕ್ಟ್. ಸ್ವರಾಜ್ ಹಾಡುವಾಗ ಸ್ವರಾಜನ ಲಿರಿಕಾಗಿ ತಗೋತಾ ಇದೆಯಾ, ಹಾಡುವಾಗ ಸ್ವರ ಬೇರೆ, ನೀನು ಹಾಡಿದ ನೋಟ್ ಬೇರೆ. ಈಗ ರಿಸ ನಿಧ ಪಮ ಗ ರಿಸ ಬರುತ್ತೆ, ಅಲ್ಲಿ ಆ್ಯಕ್ಚುಲಿ ಯು ಸ್ಯಾಂಗ್ ಎಸ್ ನಿಸ ನಿಧ ಪಮ ಗ ರಿಸ, ಬಟ್ ಸ್ವರ ಇರೋದಲ್ಲಿ ರೇಸ ಅಂತ ಇದೆ, ಅಲ್ಲಿ ಲಿರಿಕ್ಸ್ ಫಾಲ್ಟ್ ಇದೆ. ಆಮೇಲೆ ಇದು ಗಪದ ನಿಧ ಗಪದ ನಿಧ ನಿಧ ಪ ಗಪದ ನಿಧ ಸ ಗ ಪದ ಧನಿ ಧನಿ ಪದ ನಿ ಪದ
ಗಮದ ಪಪ ಅಲ್ಲಿ ಏನೋ ಬೇರೆ ಹಾಡಿದೆ, ನಿಸ ನಿದಪ ಅಂತ ಏನೋ ಹಾಡಿದೆ. ನೀ ಬ ನೀ ಪ ಗ ಸ ನಿದ ಪದ ನಿದ ಗಮ ಪ ಗಮ ರಿ ಸ ನೀ ಸ. ಅಲ್ಲಿ ಎರಡು ಕಡೆ ಸ್ವರಸ್ ಬೇರೆ ಇದೆ, ನಿನ್ನ ನೋಟೇಶನ್ ಬೇರೆ ಇದೆ. ಸೊ ಅದು ಆ್ಯಕ್ಚುಲಿ ಗೊತ್ತಿದ್ದು. ಆ್ಯಕ್ಚುಲಿ ಇಟ್ಸ್ ವೆರಿ ಈಸಿ ಒನ್ಸ್ ಯು ನೋ ದ ಸ್ವರಸ್, ಆಮೇಲೆ ಹಾಡೋದು ತುಂಬ ಈಸಿ. ಸೊ ಅದನ್ನು ಕಲ್ತ್ರೆ ಇನ್ನೂ ಬೆಟ್ರ್ ಇತ್ತು, ಯಾಕೆಂದರೆ ಅದು ಸ್ವರ ನೀನು ಹಾಡೋದು ಬೇರೆ, ನೀನು ಪ್ರೊನೌನ್ಸ್ ಮಾಡೋದು ಬೇರೆ ಇತ್ತು. ಸೊ ಅದು ಐ ಥಿಂಕ್ ದಟ್ಸ್ ಓನ್ಲಿ ಮೇಜರ್ ಮಿಸ್ಟೇಕ್ ಸೀನ್ ಇನ್ ದ ಸಾಂಗ್. ಅದರ್ವೈಸ್ ಡೆಫಿನೆಟ್ಲಿ ನಿನ್ನ ವಾಯ್ಸ್ಗೆ ತುಂಬ ಚೆನ್ನಾಗಿ ಕಿವಿಗೆ ಮಧುರವಾಗಿ ಕೇಳುತ್ತೆ. ಕಂಗ್ರ್ಯಾಚುಲೇಷನ್. ಸೊ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸ್ಟುಡಿಯೋ ರೌಂಡಲ್ಲಿ ಹಾಡಿದೆ. ಅವ್ರು ಹೇಳಿದ ಪ್ರಕಾರ ಕೆಲವು ಕಡೆ ಮಿಸ್ಟೇಕ್ಸ್ ಇತ್ತು. KJ ಯೇಸುದಾಸ್ ಅವರು ಹಾಡಿದ ಆ ಸಾಂಗನ್ನು ನಾನು ನನ್ನ ಕಡೆಯಿಂದ ತುಂಬ ಎಫರ್ಟ್ ಹಾಕಿ ಹಾಡಿದ್ದೇನೆ. ಆದರೂ ಕೆಲವೊಂದು ಕಡೆ ಪಿಚ್ ಔಟ್ ಮತ್ತು ಟೈಮಿಂಗ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಅದೇ ಅವ್ರು ಹೇಳಿದ ಪ್ರಕಾರ ಅವ್ರು ಹೇಳಿದ್ದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಇದಕ್ಕಿಂತ ಒಳ್ಳೆ ಮಾಡಿ ನಾನು ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೇನೆ. ಈ ಸ್ಟುಡಿಯೋ ರೌಂಡಲ್ಲಿ ಹಾಡಲಿಕ್ಕೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಟು ನಮ್ಮ ಸೂಪರ್ ಸಿಂಗರ್ಸ್. ಸಂಭ್ರಮ ತಂದವೇ ಬಲು ಚಂದವೇ ರಿಯಲಿ ಇಂಪ್ರೆಸ್ಡ್ ಬೈ ಯುವರ್ ಸಿಂಗಿಂಗ್. ಓ ಬಾಮಿನಿ ಏನಿ ಸಂಭ್ರಮ ತಂದವೇ. ಎಲ್ಲದಕ್ಕಿಂತ ಯುವರ್ ಸೌಂಡಿಂಗ್, ಯುವರ್ ವಾಯ್ಸ್ ಇಸ್ ಸೌಂಡಿಂಗ್ ವೆರಿ ಸ್ವೀಟ್ ಟುಡೇ. ಸೂಪರ್ ಸಿಂಗರ್. ಬಲೆ ಪದ ಪನ್ಲೆ. ಹಾಯ್, ನನ್ನ ಹೆಸರು ಚೇತನ. ಸ್ಟುಡಿಯೋ ರೌಂಡಲ್ಲಿ ರೆಕಾರ್ಡಾಗಿ ಬರುವಂಥ ವಾಯ್ಸ್ ಯಾವ ಮ್ಯೂಸಿಕ್ ಡೈರೆಕ್ಟ್ರಿಗೆ ಇಷ್ಟ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ನಮ್ಮ ಟಿ ವಿಯಿಂದಾಗಿ ಇಂಥ ದೊಡ್ಡ ಆಪರ್ಚುನಿಟಿ ನಮಗೆ ಸಿಕ್ಕಿದೆ. ಸೊ ಅದಕ್ಕೆ ನಾನು ನಮ್ಮ ಟಿ ವಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಲೈವಲ್ಲಿ ಹಾಡಬೇಕಾದ್ರೆ ನನಗೆ ಜಡ್ಜಸ್ ಎಕ್ಸ್ಪ್ರೆಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕಮೆಂಟ್ಸ್ ಕೊಟ್ಟಿದ್ದರು. ಸೊ ಈ ಸಲ ಸ್ಟುಡಿಯೋ ರೌಂಡಲ್ಲಿ ಆ ಮಿಸ್ಟೇಕ್ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೇನೆ. ಲೈವಲ್ಲಿ ಹಾಡುವಾಗ ಮಾಡುವಂಥ ಮಿಸ್ಟೇಕ್ಸೇ ಬೇರೆ, ಬಟ್ ಸ್ಟುಡಿಯೋ ರೌಂಡಲ್ಲಿ ನಮ್ಮ ವಾಯ್ಸ್ ಕ್ಲಾರಿಟಿ, ವಾಯ್ಸ್ ಮಾಡ್ಯುಲೇಷನ್ ಪ್ಲಸ್ ರಿದಮ್ ಆ್ಯಂಡ್ ಪಿಚ್ಚಿಂಗ್ ಇದೆಲ್ಲ ಪರ್ಫೆಕ್ಟ್ ಆಗಿರಬೇಕು. ಬಿಕಾಸ್ ಇಲ್ಲಿ ಸಣ್ಣ ಸಣ್ಣ ನ್ಯೂಯಾನ್ಸಸ್ ಇನ್ ವಾಯ್ಸ್ ಆಲ್ಸೋ ವಿಲ್ ಬಿ ಪರ್ಫೆಕ್ಟ್ಲಿ ಹರ್ಡ್. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೇನೆ. ನಾವೀಗ ಟಾಪ್ 11ಗೆ ಬಂದ ಕಾರಣ ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತದೆ. ಸೊ ನರ್ವಸ್ನೆಸ್ ಆಬ್ವಿಯಸ್ಲಿ ಇದ್ದೇ ಇರ್ತದೆ, ಬಟ್ ನಾನು ಸ್ಟುಡಿಯೋ ರೌಂಡಲ್ಲಿ ಆದಷ್ಟು ಐ ಟ್ರೈ ಟು ಗಿವ್ ಮೈ ಬೆಸ್ಟ್. ಸೊ ಇವತ್ತಿಗೆ ಸ್ಟುಡಿಯೋ ರೌಂಡಿಗೆ ನಾನು ಆಯ್ಕೆ ಮಾಡಿರುವಂಥ ಹಾಡು MD ಪಲ್ಲವಿ ಅವರ ಭಾವಗೀತೆ ಏನಿ ಮಹಾನಂದವೇ ಅನ್ನೋ ಒಂದು ಸಾಂಗ್. ಗ
ಶಿರ ಕಿತ್ತಿ ತಾಳಗೋಳಿಂ ತಟ್ಟಿ ಢಕ್ಕಿಯ ಶಿರ ಕಿತ್ತಿ ತಾಳಗೋಳಿಂ ತಟ್ಟಿ ತಕಿಟ ಧೀಮಿ ಕೀಟ ಜನರೂರೆನ್ನಿಸಿ ಕುಕ್ಕುತಿ ಚಾರಣವ ಕುಲುಕುತಿ ಕಾಯವ ಕುಕ್ಕುತಿ ಚಾರಣವ ಕುಲುಕುತಿ ಕಾಯವ ಬೊಕ್ಕಿದ ಕುಣಿದವ ಕುಣಿವೆ ನೆಲೆವಾಲಿ ಏನಿ ಮಾನಂದವೇ ಓ ಬಾಮಿನಿ ಏನಿ ಸಂಭ್ರಮ ತಂದವೇ ಬಲು ಚಂದವೇ ನೀ ಮಾನಂದವೇ. ಮಾಮ ಗಗ ಮಾಮ ನೀನಿದದ ನೀ ಸಾಸದನಿ ಸಾ ಮಾಮ ಗಗಮ ನೀನಿದದನಿ ಸಾಸದನಿ ಸಾ ದನಿ ಸಗ ಸನಿ ಸನಿ ದನಿ ದಮದಂ ಸಗ ಸನಿ ಸನಿ ನಿ ದನಿ ದದ ಮದ ಮಮ ಗಮದನಿ ಸ ಗಮದನಿ ಸ ಗಮದನಿ ಸ ಆರು ನಿನ್ನಯ ಹೃದಕಾರದಿ ನರ್ತಿಸಿ ಆರು ನಿನ್ನಯ ಹೃದಕಾರದಿ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೇಪನ್ ಸ್ವೇರವದಾನ ನಮ್ಮ ಚೆನ್ನ ಕೇಶವರಾಯ ಸ್ವೇರವದಾನ ನಮ್ಮ ಚೆನ್ನ ಕೇಶವರಾಯ ಓರೆ ಕಣ್ಣಿನ್ಸನ್ ತೋರುತ್ತಲಿ ಹನಿ ಏನಿ ಮಾನಂದವೇ ಓ ಬಾಮಿನಿ ಏನಿ ಸಂಭ್ರಮ ತಂದವೇ ಬಲು ಚಂದವೇ ನೀ ಮಾನಂದವೇ. ಏನಿ ವೃತ್ತಾಮೋದ ಏನಿ ಮೌರಜನಾದ ಏನಿ ವೃತ್ತಾಮೋದ ಏನಿ ಮೌರಜನಾದ ಏನಿ ಜೀವೋನಾದ ಏನಿ ವಿನೋದ ಏನಿ ಮಾನಂದವೇ ಓ ಬಾಮಿನಿ ಏನಿ ಸಂಭ್ರಮ ತಂದವೇ ಬಲು ಚಂದವೇ ನೀ ಮಾನಂದ ಏನಿ ಮಾನಂದ ಏನಿ ಮಾನಂದವೇ. ಆ ಆ ಆ Chaitanya, out of the box, really impressed by your singing. Very comfortable ಆಗಿ ಹಾಡಿದ್ಯಾ. Even your voice texture sounds superb. ನನ್ನ ಲೆಕ್ಕದಲ್ಲಿ ಒಂದೆರಡು ಚರಣದಲ್ಲಿ ಚರಣ ಲಿರಿಕ್ ಇದೆ, ಆ ಪೋರ್ಷನಲ್ಲಿ ಸ್ವಲ್ಪ ಶ್ರುತಿ ಔಟ್ ಆಯಿತು. ಅದು ಬಿಟ್ಟರೆ ಲಾಸ್ಟ್ ದ ಎಂಡಿಂಗ್ ಪಿಚ್ಚಿಂಗ್ ವಾಸ್ ಅ ಲಿಟಲ್ ಶೇಕಿ. ಅದು ಬಿಟ್ಟರೆ ಎವ್ರಿಥಿಂಗ್ ಆಲ್ ಸ್ವರಸ್ಥಾನ ಆಲ್ ಎವ್ರಿಥಿಂಗ್ ಪಕ್ಕ ಖುಷಿ ಆಯಿತು. ಎಲ್ಲದಕ್ಕಿಂತ ಯುವರ್ ಸೌಂಡಿಂಗ್ ಯುವರ್ ವಾಯ್ಸ್ ಇಸ್ ಸೌಂಡಿಂಗ್ ವೆರಿ ಸ್ವೀಟ್ ಟುಡೇ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಐ ನೋ ಯು ಆರ್ ವರ್ಕಿಂಗ್ ಹಾರ್ಡ್, ಕೀಪ್ ಗೋಯಿಂಗ್. ಫೈನಲಿ ಸ್ಟುಡಿಯೋ ರೌಂಡ್ ಆಯಿತು. ನಾ ಮೊದಲು ಸ್ಟುಡಿಯೋದಲ್ಲಿ ಹಾಡಿದ್ದೇನೆ, ಬಟ್ ಇದು ರಿಯಾಲಿಟಿ ಶೋ ಆದ್ರಿಂದ ಸ್ವಲ್ಪ ನರ್ವಸ್ನೆಸ್ ಆ್ಯಂಡ್ ಎಕ್ಸೈಟ್ಮೆಂಟ್ ಇತ್ತು. ಆ್ಯಂಡ್ ಜಡ್ಜಸ್ಸಿಗೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತದೆ. ಸೊ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಇನ್ನು ನೋಡಬೇಕು ಏನಾಗ್ತದೆ ಅಂತ. आओगे जब तुम हो साजना. ವಾಯ್ಸ್ ತುಂಬ ಓಪನ್ ಆಗಿ ಕ್ಯಾಶುವಲ್ ಆಗಿ ಹಾಡಿದೆ. ದಟ್ಸ್ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಇನ್ ದ ಸಾಂಗ್. फूल खिलेंगे बरसेगा सावन झूम झूम के. Style and had its swaras, everything came out really good. ऐसे मिलेंगे Super
ಹಾಯ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕೀರ್ತನ್ ಹೊಳ್ಳ. ಇಷ್ಟರವರೆಗೆ ನೀವು ನನ್ನ ಲೈವ್ ಪರ್ಫಾರ್ಮೆನ್ಸ್ ನೋಡಿರ್ಬೋದು ನಮ್ಮ ನಮ್ಮ ಸೂಪರ್ ಸಿಂಗರ್ ಕಾಂಪಿಟೇಷನಲ್ಲಿ. ಬಟ್ ಈ ಸತಿ ಅದು ನೋಡೋಕ್ಕಾಗಲ್ಲ, ಬಿಕಾಸ್ ಈ ಸತಿ ಸ್ಟುಡಿಯೋ ರೌಂಡ್ ಅಂತ ಮಾಡಿದ್ದಾರೆ ಅವರು. ಸಡನ್ನಾಗಿ ಕಾಲ್ ಬಂತು ನಮಗೆ, ಇದು ಇನ್ನು ಸ್ಟುಡಿಯೋ ರೌಂಡ್ ಬರ್ತದೆ, ಇನ್ನು ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಅ ಸ್ಟುಡಿಯೋ ಸಾಂಗ್ ಅಂತ. ಸೊ ಲಿಟಲ್ ನರ್ವಸ್ನೆಸ್ ಉಂಟು ನನಗೆ ಈಗ, ಅಂದರೆ ಸ್ಟುಡಿಯೋದಲ್ಲಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ಬಿಕಾಸ್ ಲೈವಲ್ಲಿ ಹಾಡಿ ಸ್ಟುಡಿಯೋ ಎಲ್ಲ ಆಚೆ ಹೋಗಿದೆ ಈಗ. ಇಷ್ಟರವರೆಗೆ ಈ ನಮ್ಮ ಸೂಪರ್ ಸಿಂಗರ್ ಜರ್ನಿಯಲ್ಲಿ ನಮಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ ಜಡ್ಜಸ್ಗಳು, ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಬಟ್ ಅದರಲ್ಲಿ ನಾವು ತುಂಬ ಕನ್ಸಿಡರ್ ಮಾಡಬೇಕಾದ್ರೆ ನಮ್ಮ ನೆಗೆಟಿವ್ ಪಾಯಿಂಟ್ಸ್, ಬಿಕಾಸ್ ಇಲ್ಲಿ ತುಂಬ ಸೂಕ್ಷ್ಮ. ಲೈಕ್ ನಾವು ಹಾಡುವಾಗ ಎಲ್ಲ ತಪ್ಪುಗಳು ಗೊತ್ತಾಗ್ತದೆ, ನಮ್ಮ ಶ್ರುತಿ ಅಥವಾ ತಾಳ ಎಲ್ಲ ಗೊತ್ತಾಗುತ್ತೆ ಇಲ್ಲಿ. ಬಿಕಾಸ್ ಈ ಸ್ಟುಡಿಯೋ ಸಿಂಗಿಂಗ್ ತುಂಬ ಸ್ಯಾಂಡಲ್ವುಡ್ ಮತ್ತು ಬಾಲಿವುಡ್ ಅವರಿಗೆ ತುಂಬ ಕ್ಲೋಸ್ ಇದೆ. ಬಿಕಾಸ್ ನಮ್ಮ ವಾಯ್ಸ್ ಯಾರಿಗೆ ಇಷ್ಟ ಆಗ್ತದೆ ಹೇಳಲಿಕ್ಕಾಗಲ್ಲ, ಯಾವ ಮ್ಯೂಸಿಕ್ ಡೈರೆಕ್ಟ್ರಿಗೆ ಇಷ್ಟ ಆಗ್ಬೋದು ಎಂತ, ನಂದು ಯಾವ ವಾಯ್ಸ್ ಕ್ವಾಲಿಟಿ ಅಥವಾ ನನ್ನ ಡಾನ್ಸ್ ಮಾಡೋ ಸ್ಟೈಲ್ ಅಥವಾ ನನ್ನ ಹರ್ಕತ್ ಯಾವುದು ಇಷ್ಟ ಆಗೋದು ಹೇಳಲಿಕ್ಕಾಗಲ್ಲ. ಸೊ ಈ ರೌಂಡಲ್ಲಿ ಪರ್ಟಿಕ್ಯುಲರಾಗಿ ನನ್ನ ಎಫರ್ಟ್ಸನ್ನು ಕೊಡ್ತೇನೆ, ಮ್ಯಾಕ್ಸಿಮಮ್ 100% ಆಗಿ ಕೊಡುವಂತ ನಾನು ಬಯಸ್ತಿದ್ದೇನೆ. ಈ ರೌಂಡಿಗೆ ಜಬ್ ವಿ ಮೆಟ್ ಎಂಬ ಫಿಲ್ಮಿಂದ ಆವೋಗೆ ಜಬ್ ಅಂತ ಸಾಂಗನ್ನು ಹಾಡ್ತಿದ್ದೇನೆ. आओगे जब तुम हो साजना, आओगे जब तुम हो साजना, अंगना फूल खिलेंगे, बरसेगा सावन, बरसेगा सावन, झूम झूम के दो दिल ऐसे मिलेंगे, आओगे जब तुम हो साजना, अंगना फूल खिलेंगे. नैना तेरे कजरादे है, नैनों पे हम दिल हारे हैं, अनजान ही तेरे नैनों में वादे किए कहीं सादे हैं, सांसों की लय मध्यम चले तो से गए बरसेगा सावन, बरसेगा सावन, झूम झूम के दो दिल ऐसे मिलेंगे, आओगे जब तुम साजना, अंगना फूल खिलेंगे.
ಪ ಪ ಸಾ ಸಾ ರೆ ಗ सा चंदा को चाचू रातों में है जिंदगी तेरे हाथों में पलकों पे चिलमिल तारे हैं आना भरे कहीं सारे हैं सपनों का जहां होगा खिला खिला बरसेगा सावन बरसेगा सावन झूम झूम के दो दिल ऐसे मिलेंगे सर मा गा 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 सनी निर ग रे नि द नि रे नि म द नि द नि रे प म म द म रे म ग ग म द नि सा नि म म ग रे ग अंगना फूल खिलेंगे रे गा सर पा पा मा मा अंगना फूल खिले मामा पनी सा नी मा पनी नी सा सा रे पा पा मा मा गा गा ಕೀರ್ತನ್ ಆ್ಯಕ್ಚುಲಿ ತುಂಬ ವರ್ಕ್ ಮಾಡಿದೆ ಅಂತ ಕಾಣುತ್ತೆ. ಇಟ್ಸ್ ಲವ್ಲಿ ಟ್ರ್ಯಾಕ್. ಅಫ್ಕೋರ್ಸ್ ಸಿಂಗಿಂಗ್ ಫಸ್ಟ್ ಪಲ್ಲವಿ ವಾಸ್ ನಾಟ್ ಹ್ಯಾಪನಿಂಗ್ ಎಟ್ ಆಲ್. ಸ್ವಲ್ಪ ಶಾರ್ಪ್ ಇತ್ತು ಪಿಚ್ಚಿಂಗ್. ಆಮೇಲೆ ಬರ್ತಾ ಐ ಥಿಂಕ್ ಟುವರ್ಡ್ಸ್ ದ ಎಂಡ್ ಜಸ್ಟ್ ಫ್ಯಾಂಟಾಸ್ಟಿಕ್, ಚೆನ್ನಾಗಿತ್ತು. ಆ್ಯಂಡ್ ಒಂದು ಎಲ್ಲದಕ್ಕಿಂತ ಯುವರ್ ವಾಯ್ಸ್ ತುಂಬ ಓಪನ್ ಆಗಿ ಕ್ಯಾಶುವಲ್ ಆಗಿ ಹಾಡಿದೆ. ದಟ್ಸ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಇನ್ ದ ಸಾಂಗ್. ಕ್ಯಾನ್ ಮೇಕ್ ಔಟ್ ಅಷ್ಟು ಕಂಫರ್ಟೆಬಿಲಿಟಿ ಸ್ವಲ್ಪ ಸಾಂಗಲ್ಲಿ ಇರಲಿಲ್ಲ. ಮೈಟ್ ಬಿ ಮುಖದಲ್ಲಿ ಕಾಣ್ತಾ ಇರಲಿಲ್ಲ, ಮೈಟ್ ಬಿ ಟೆನ್ಸ್ ಸಮಥಿಂಗ್. ಬಟ್ ಟುವರ್ಡ್ಸ್ ದ ಎಂಡ್ ಇಟ್ ಕೇಮ್ ಔಟ್ ರಿಯಲಿ ಗುಡ್. ಬಟ್ ಬಿಗಿನಿಂಗ್ ಆ ಸ್ಟಾರ್ಟ್ ಬ್ಯಾಂಗ್ ಆನ್ ಸ್ಟಾರ್ಟ್ ಆಗಿಲ್ಲ. ಇಟ್ಸ್ ಜಸ್ಟ್ ಪಲ್ಲವಿಗಿಂತ ಚರಣ ವಾಸ್ ಬೆಟರ್, ಚರಣಗಿಂತ ನೆಕ್ಸ್ಟ್ ಪಾರ್ಟ್ ವಾಸ್ ಬೆಟರ್. ಬಟ್ ಫೈನಲಿ ಎವ್ರಿಥಿಂಗ್, ಆಲ್ ದೋಸ್ ಸ್ಟೈಲ್ ಇನ್ ಹಾಡಿದ ಸ್ವರಸ್, ಎವ್ರಿಥಿಂಗ್ ಕೇಮ್ ಔಟ್ ರಿಯಲಿ ಗುಡ್. ಕೀಪ್ ಇಟ್ ಅಪ್, ವರ್ಕ್ ಹಾರ್ಡರ್. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ. ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಲೈಕ್ ಈ ಸ್ಟುಡಿಯೋ ರೌಂಡ್ ಹೀಗಿರ್ತದೆ ಅಂತ ಹೇಳಿ. ಆ್ಯಂಡ್ ಅವ್ರು ಸಹ ಸೇಮ್ ನನಗೆ ಅದೇ ಕಮೆಂಟ್ ಕೊಟ್ಟದ್ದು, ಲೈಕ್ ಲೋ ಬರುವಾಗ ನೋಟ್ಸ್ ಎಲ್ಲ ತುಂಬ ಕ್ಲಾರಿಟಿ ಬೇಕಿತ್ತು ಇನ್ನೂ ಸಹ ಅಂಥೇಳಿ. ಆ್ಯಂಡ್ ಈಸಿನೆಸ್ ಉಂಟು ಅಂತ ಹೇಳಿದ್ರು ನನ್ನ ಸಿಂಗಿಂಗಲ್ಲಿ. ತುಂಬ ಖುಷಿ ಆಯಿತು. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ಈ ಸ್ಟುಡಿಯೋ ಸಿಂಗಿಂಗಿಂದ. ತುಂಬ ಒಳ್ಳೆ ಟಿಪ್ಸ್ ಸಿಕ್ಕಿತ್ತು. ಇನ್ನು ಈ ಟಿಪ್ಸ್ ತಗೊಂಡು ತುಂಬ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಇದೆ ನನಗೆ. ತುಂಬ ಥ್ಯಾಂಕ್ಸ್ ನಮ್ಮ ಟಿ ವಿ ಅವರು ಈ ವೇದಿಕೆ ಕೊಟ್ಟ ಕಾರಣ, ಒಂದು ಸ್ಟುಡಿಯೋ ಸಿಂಗಿಂಗ್ ಅಂತೇಳಿ ಹೊಸ ಪ್ರಯೋಗ ಮಾಡಿ ಕಾರಣ. ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ